ಶಿವಪ್ರಸಾದ್ ಭಟ್ ಅಂತೇಳಿ ನನ್ನ ಹೆಸರು. ಇಲ್ಲಿ 32 ವರ್ಷದಿಂದ ಅರ್ಚಕನಾಗಿ ದುಡಿತಾ ಇದ್ದೇನೆ. ಈ ಕುಂಟ್ಯಾನ ಶ್ರೀ ಸದಾಶಿವ ದೇವಸ್ಥಾನ ಅಂತೇಳಿ ಬನ್ನೂರು ಗ್ರಾಮದಲ್ಲಿದೆ. ಈ ಬನ್ನೂರು ಗ್ರಾಮಕ್ಕೆ ದೇವಸ್ಥಾನವನ್ನು ಈ ಸದಾಶಿವ ದೇವಸ್ಥಾನ ಬನ್ನೂರು ಗ್ರಾಮದವರಿಗೆಲ್ಲ ಸಮಸ್ತ ಭಕ್ತರಿಗೂ ಸಹ ಈ ಗ್ರಾಮದ ದೇವಸ್ಥಾನವನ್ನು ಪೂಜೆ ಮಾಡ್ತಾ 32 ವರ್ಷದಿಂದ ದೇವರ ಸೇವೆ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ 8 ಗಂಟೆಗೆ ಪೂಜೆ, 7 ಗಂಟೆಗೆ ಬಾಗಿಲು ತೆಗೆದು 8 ಗಂಟೆಗೆ ಬೆಳಗ್ಗಿನ ಪೂಜೆ, ಮತ್ತು ಮಧ್ಯಾಹ್ನ 12ವರೆಗೆ ಪೂಜೆ, ಸಾಯಂಕಾಲ ಇಲ್ಲ ಪೂಜೆ. ಸೋಮವಾರ ಮಾತ್ರ ಸಾಯಂಕಾಲ ಪೂಜೆ ಉಂಟು, ವಿಶೇಷವಾಗಿ ಕಾರ್ತಿಕ ಪೂಜೆ ಅಂಥೇಳಿ. ಮತ್ತು ಸಂಕ್ರಮಣ ದಿವಸ, ಪ್ರತಿ ತಿಂಗಳು ಸಂಕ್ರಮಣ ದಿವಸ ರಾತ್ರಿ ಪೂಜೆ ಉಂಟು, ಮತ್ತು ರಂಗಪೂಜೆ ಉಂಟು ರಾತ್ರಿ. ತಿಂಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ಬರದ್ದು ಸೇವೆ ಅಂತೇಳಿ ರಂಗಪೂಜೆ ಮಾಡಿಸ್ತಾ ಇದ್ದಾರೆ ಭಕ್ತಾದಿಗಳು. ಹಾಗೆ ಮತ್ತು ಪ್ರತಿ ತಿಂಗಳು ಸಂಕಷ್ಟಿ ದಿವಸ ಗಣಪತಿ ಹೋಮ ಇದೆ. ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, 10 ಗಂಟೆವರೆಗೆ, ಮತ್ತು ಮಾಮೂಲು ಮಹಾಪೂಜೆ ಮಧ್ಯಾಹ್ನ. ಮತ್ತು ಪ್ರತಿ ತಿಂಗಳು ಅಷ್ಟೇ ವಿಶೇಷ ಸೇವೆ ಅಂತೇಳಿದರೆ ಅಷ್ಟೇ. ಮತ್ತು ಪ್ರತಿ ತಿಂಗಳು ಸಂಕ್ರಮಣ ಮತ್ತು ಸಂಕಷ್ಟಿ. ಮತ್ತು ವರ್ಷಕ್ಕೊಮ್ಮೆ ನಾಗರ ಪಂಚಮಿ ದಿವಸ ನಾಗನಿಗೆ ತಂಬಿಲ ಉಂಟು. ಇಲ್ಲೇ ಹತ್ತಿರ ನಾಗನ ಕಟ್ಟೆ ಉಂಟು, ಆ ಕಟ್ಟೆಯಲ್ಲಿ ತಂಬಿಲ ಉಂಟು. ಮತ್ತು ದೀಪಾವಳಿಯ ದಿವಸ, ಬಲಿಪಾಡ್ಯಮ ದಿವಸ ವಿಶೇಷವಾಗಿ ದೈವಗಳಿಗೆ ತಂಬಿಲ ಸೇವೆ. ದೇವಸ್ಥಾನಕ್ಕೆ ದೇವರಿಗೆಲ್ಲ ತಂಬಿಲ ಸೇವೆ ಅಂದರೆ ದೇವರಿಗೆ ವಿಶೇಷ ಪೂಜೆ, ದೈವಗಳಿಗೆ ತಂಬಿಲ ಸೇವೆ. ವಿಶೇಷ ಪತ್ತನಾಜಿ ದೈವಕ್ಕೆಲ್ಲ ತಂಬಿಲ ಸೇವೆ, ದೇವರ ಒಳಗಾಗುವುದು ಅಂತೇಳಿ. ಮತ್ತು ಜಾತ್ರೆ ಉಂಟು ವಿಶೇಷವಾಗಿ. ಸುಗ್ಗಿ ಹುಣ್ಣಿಮೆಯ ದಿವಸ, ಹುಣ್ಣಿಮೆಗೆ 2 ದಿವಸ ಮೊದಲು ದೇವರಿಗೆ ಶತರುದ್ರಾಭಿಷೇಕ, ಇಲ್ಲಿ ಒಬ್ಬರ ಮೊದಲಿನ ಅರ್ಚಕರ ಸೇವಾರೂಪವಾಗಿ ಶತರುದ್ರಾಭಿಷೇಕ ಸೇವೆ ಉಂಟು. ರಾತ್ರಿ ರಂಗಪೂಜೆ ಅದೇ ದಿವಸ. ಮರುದಿವಸ ದೇವರು ಬಲಿ ಹೊರಟು, ರಾತ್ರಿ ಬಲಿ ಹೊರಟು ಶ್ರೀಭೂತ ಬಲಿ. ಅದಕ್ಕಿಂತ ಮರುದಿವಸ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮಹಾಪೂಜೆ. ರಾತ್ರಿ ದಿವಸ ರಂಗಪೂಜೆ. ಅಲ್ಲಿಗೆ ಜಾತ್ರೆಯ ಒಂದು ಜಾತ್ರೋತ್ಸವ ಸಮಾಪನಗೊಳ್ತದೆ. ಮತ್ತು ಶಿವರಾತ್ರಿಯ ದಿವಸ ವಿಶೇಷವಾಗಿ ಶಿವನಿಗೆ, ಸದಾಶಿವ ದೇವಸ್ಥಾನದ ಕಾರಣ ಶಿವನಿಗೆ ಶತರುದ್ರಾಭಿಷೇಕ ಸೇವೆ ವಿಶೇಷವಾಗಿ ಭಕ್ತಾದಿಗಳ ಮೂಲಕವಾಗಿ ದೇವರ ಒಂದು ದೇವಸ್ಥಾನದ ಆಡಳಿತ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಸಹ ದೇವರಿಗೆ ಶತರುದ್ರಾಭಿಷೇಕ ಸೇವೆ ನಡೀತದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿಯ ದಿವಸ ರಂಗಪೂಜೆ. ಇಷ್ಟು ವಿಶೇಷವಾಗಿ ಸೇವೆ. ವಿಶೇಷವಾಗಿ ಇತಿಹಾಸ ಅಂತ ಹೇಳಿದರೆ, ಇಲ್ಲಿ ದೇವಸ್ಥಾನದಲ್ಲಿ ಬಂದು ದೇವರ ನಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಮಂಗಳ ಕಾರ್ಯಕ್ರಮ ಆಗುವುದಿದ್ದರೆ ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ವಿಶೇಷವಾಗಿ ಹೋದಾಗ ಪ್ರಾರ್ಥನೆಯಾಗಿ ಹೋಗಿ ಮಾಡಿದಲ್ಲಿಗೆ ದೇವರಿಗೆ ವಿಶೇಷವಾಗಿ ವಿವಾಹ ಮಹೋತ್ಸವ ಸಹ ನಡೆದು ಬರ್ತದೆ. ಸುಮಾರು ಮೊದಲಿಂದಲೇ ಇತಿಹಾಸ ಇಲ್ಲಿ ಇದೆ. ಇಲ್ಲಿ ಪ್ರಾರ್ಥನೆ ಮಾಡಿ ಬ್ರಹ್ಮಕಲಶ ಆಗುವ ಮೊದಲೇ, ಇಲ್ಲಿ ಬ್ರಹ್ಮಕಲಶ ಆಗಿ 17 ವರ್ಷ ಆಯಿತು. 17 ವರ್ಷ ಆಗುವ ಮೊದಲೇ, ಬ್ರಹ್ಮಕಲಶ ಆಗುವ ಮೊದಲೇ ಇಲ್ಲಿ ಏನು ಕಾರ್ಯಕ್ರಮ ಎಲ್ಲ ನಡೀತಾ ಇರಲಿಲ್ಲ ಮೊದಲೇ. ಆ ಬ್ರಹ್ಮಕಲಶ ಆದಮೇಲೆ, ದೇವರ ಪ್ರತಿಷ್ಠೆ ಎಲ್ಲ ಆದಮೇಲೆ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದಲ್ಲಿಗೆ ಎಲ್ಲ ಕಾರ್ಯಕ್ರಮ ಸಹ ನಿರ್ವಿಘ್ನವಾಗಿ ನೆರವೇರ್ತದೆ ಅಂತೇಳಿ ಇಲ್ಲಿ ಮೊದಲೇ ಒಂದು ಇತಿಹಾಸ ಪ್ರತೀತಿ ಇದೆ. ಇದೇ ಪ್ರಕಾರವಾಗಿ ಹಾಗೆ ಈ ಮುಖದಲ್ಲಿ ಎಲ್ಲ ಮೈಯಲ್ಲೆಲ್ಲ ಕೆಡು ಇದ್ದರೆ ಆ ಕೆಡು ಹೋಗಿ ಇಲ್ಲಿ ಬಂದು ದೇವರಿಗೆ, ದೇವರ ಸನ್ನಿಧಾನಕ್ಕೆ ಹಿಡಿಸುಡಿಯನ್ನು ಕೊಟ್ಟಲ್ಲಿಗೆ ಆ ಒಂದು ಕೆಡು ಎಲ್ಲ ಇದ್ದದ್ದು ಹೋಗ್ತದೆ ಅಂತೇಳಿ ಇಲ್ಲಿ ಒಂದು ಇತಿಹಾಸದಲ್ಲಿ. ಅದು 1 ತಿಂಗಳು ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ 5ವರೆಗೆ ಧನುಪೂಜೆ ನಡೀತದೆ. ಧನುಪೂಜೆಯಾಗಿ ಬಂದವರಿಗೆಲ್ಲ ಫಲಹಾರದ ವ್ಯವಸ್ಥೆ ಸಹ ಇರ್ತದೆ. ಅದು ಸಹ ಒಬ್ಬೊಬ್ಬರದ್ದು ಸೇವೆ ಒಂದು ಪ್ರಕಾರವಾಗಿ ಸೇವಾರೂಪವಾಗಿ ಒಬ್ಬೊಬ್ಬರು ಮಾಡಿಸ್ತಾರೆ ಧನುಪೂಜಾ ಸಮಯದಲ್ಲಿ. ಹಾಗೆ 1ನೇ ತಾರೀಕಿಗೆಲ್ಲ ವಿಶೇಷವಾಗಿ ಧನುಪೂಜಾ ಸೇವೆ ನಡೀತದೆ. ಮತ್ತು 14ನೇ ತಾರೀಕು ಸಹ ಮಕರ ಸಂಕ್ರಮಣ ದಿವಸ ಸಹ ವಿಶೇಷವಾಗಿ ಧನುಪೂಜಾ ಸೇವೆ ನಡೀತದೆ. ಹೇಗೆ ಈಗೆಲ್ಲ ವ್ಯತ್ಯಾಸ. ಈಶ್ವರಗೌಡ ಗೋಳ್ತಿಲ ಅಂತೇಳಿ, ಇಲ್ಲಿ ಕುಂಟ್ಯಾನ ದೇವ ಸದಾಶಿವದೇವರ ಹತ್ತಿರವೇ ನಮ್ಮ ಮನೆ ಇರೋದು. ನಮ್ಮದು ಮೊದಲಿಂದಲೂ ವಂಶ ಪಾರಂಪರೆ ಆಡಳಿತ ಮುಕ್ತೇಶ್ವರ ಇದ್ದದ್ದು. ನಾವು ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಮುಕ್ತೇಶ್ವರಾಗಿದ್ದರು. ಈಗ ನಾವು ಅದನ್ನೇ ಮುಂದುವರಿಸ್ತಾ ಬರ್ತಿದೆ. ಅಂದರೆ ಮುಕ್ತೇಶ್ವರ ಎಲ್ಲಾದರೂ ಒಂದು ಅದರ ಸಮಿತಿಯಲ್ಲಿ ನಾವು ಇರಲೇಬೇಕು. ಹಾಗೆ ನಾವು ಮುಂದುವರಿಸ್ತಾ ಉಂಟು. ಮತ್ತು ಇಲ್ಲಿ ದೈವಗಳ ಒಂದು ಪಾತ್ರಿಕೆ ಕೆಲಸವನ್ನು ಸಹ ನಾನು ಮಾಡ್ತಾಯಿದ್ದೇನೆ. ಹಾಗೆ ಇಲ್ಲಿ ವಿಶೇಷವಾಗಿ ಅಂದರೆ ಜಾತ್ರೆ, ಮತ್ತು ಇಲ್ಲಿ ಗ್ರಾಮ ದೈವ ಉಂಟು. ಗ್ರಾಮ ದೈವಕ್ಕೆ ವರ್ಷದಲ್ಲಿ 2 ಸಲ ನೇಮ ಉಂಟು. ಒಂದು ಮಾರಿ ನೇಮ, ಇನ್ನೊಂದು ಸುಗ್ಗಿ ಹುಂಡಿ ಮೇಲೆ ದೊಂಪದ ಬಲಿ ನೇಮ ಅಂತ ಹೇಳಿ. ಮತ್ತು ಜಾತ್ರೆ ದಿವಸ ಅಲ್ಲಿಂದ ಇಲ್ಲಿಗೆ ಭಂಡಾರ ಬರಲಿಕ್ಕೆ ಉಂಟು. ಜಾತ್ರೆ ಜಾತ್ರೆ ದಿವಸ ಕಂಜೂರು ಇಲ್ಲಿಂದ ಇಲ್ಲಿ ಗ್ರಾಮದ ತುದಿಯಲ್ಲಿ ಉಂಟದು, ದಾರಂದೋಕ ಹತ್ತಿರ. ಅಲ್ಲಿಂದ ಇಲ್ಲಿ ಸಂಜೆ ಹೊತ್ತು ಭಂಡಾರ ಬರೋದು. ಭಂಡಾರ ಬಂದು ಇಲ್ಲಿ ದೇವರಿಗೆ ಬಳಿ ಬಂದು ದೇವರ ಭೇಟಿಯಾಗಿ ಮತ್ತು ಮರುದಿವಸ ಜಾತ್ರೆ ಮುಗಿದು ಪುನಃ ಭಂಡಾರವನ್ನು ಅಲ್ಲಿ ಮೂಲ ಸ್ಥಾನಕ್ಕೆ ಕೊಂಡೋಗ್ತೇವೆ. ಹಾಗೆ ಮತ್ತು ನಮ್ಮ ದೇವಸ್ಥಾನದ ಅಂದರೆ ಇದಕ್ಕೆ ಸಂಬಂಧಪಟ್ಟದೇ ಅದು. ಅಂದರೆ ಮೊದಲ ಕಾಲದಲ್ಲಿ ದೇವರು ಮತ್ತು ಅದು ಭಾರಿ ಹತ್ತಿರದ ಸಂಬಂಧ. ಅಂದರೆ ಒಂದು
ಬ್ರಾಹ್ಮಣರೇ ಇಲ್ಲಿ ದೇವರನ್ನು ಮತ್ತು ದೈವಗಳನ್ನು ಒಟ್ಟಿಗೆ ತಂದು ತಲೆಯಲ್ಲಿ ದೇವರನ್ನು ಹೆಗಲಲ್ಲಿ ದೈವಗಳನ್ನು ತಂದು ದೇವರನ್ನು ಇಲ್ಲಿ ಸ್ಥಾಪನೆ ಮಾಡಿ ಮತ್ತು ದೈವಗಳು 3 ಸ್ಥಾನವನ್ನು ತಗೊಂಡು ಅವು ಬೇರೆ ಬೇರೆ ಇದ್ದದ್ದು. ಈಗ ಮುಂದೆ ಮೂಲ ಸ್ಥಾನದಲ್ಲಿ ಇದ್ದಾವೆ ಕಂಜೂರು ಅಂತೇಳಿ. ಹಾಗೆ ಇಲ್ಲಿ ಇತಿಹಾಸ ನಾವು ನೀವು ಕೊಡ್ತೇವೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.